ಬೇರೆ ಬೈದರೆ ಅಂಚನೆ ಬೇರ್ಲ ಬೈದರೆ ಅಂಚನೆ ಬೇರ್ಲ ಬೈದರೆ ಅಂಚನೆ ಬೇರ್ಲ ಬೈದರೆ ಅಂಚನೆ ಆರ್ಲ ಬೈದರೆ ಅಣ್ಣ ಒಂಚೂರು ತುಲೆ ಎಂಚಿ ಬೇರ್ಲ ಬೈದರೆ ಓಪನ್ ಮಾಡ್ತೊಂದು ಒಂದು ಸ್ವೀಟ್ ಪೊಟೆಟೊ ಇಟಾಲಿಯನ್ ಸ್ಟೈಲ್ ಮಲ್ದೇರೆ ಬೀಟ್ರೋಟ್ ಸಲಾದ್ ಒನಿಯನ್ ಮಾಡ್ದೇರೆ ಬೀಟ್ರೋಟ್ ಮಾಡ್ದೇರೆ ಸೊ ಬಾರಿ ಟೇಸ್ಟಿ ಇನಿ ಎಂಚ ಓಪನ್ ಮಾಡ್ತೊಂದಿಲ್ಲ ಬೇರೆ ಓಪನ್ ಮಾಡ್ತೊಂದಿಲ್ಲ ಇದು ಬ್ಯಾಂಗ್ಳೂರ್ ಇದ್ದು ಸ್ಪೆಷಲ್ ಇವರೊಂದು ನೋಡಿ ಒಂದು ಕೋಳಿದೊಂದು ಇದು ಚಿಕನ್ ಪೆಪ್ಪರ್ ಮಸಾಲ ನೋಡಿ ಇವರು ಮಾಡಿದ್ದು ಚಿಕನ್ ಪೆಪ್ಪರ್ ಮಸಾಲ ಬೆಂಗಳೂರು ಸ್ಟೈಲ್ ಹೌದು ಓವನ್ ಅಲ್ಲಿ ಕೋಳಿ ಇದು ಮತ್ತೆ ಗಾರ್ಲಿಕ್ ಕಟ್ ಮಾಡಿ ಅದು ಇಡಬೇಕು ಮಾಡಿದವರು ಇವರು ಅದಕ್ಕೆ ಪೆಪ್ಪರ್ ಮಸಾಲ ಏನೆಲ್ಲ ಹಾಕಿದ್ದಾರೆ ಚಿಕನ್ ಪೆಪ್ಪರ್ ಮಸಾಲ ಗರಂ ಮಸಾಲ ಮತ್ತೆ ಪೆಪ್ಪರ್ ಮಸಾಲ ಮತ್ತೆ ಚಿಕನ್ ಮಸಾಲ ಅಂದ್ರೆ ಪೆಪ್ಪರ್ ಮಸಾಲ ಅಂದ್ರೆ ಎಂತ ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಬೇರೆ ಏನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಬೆಂಗಳೂರು ಸ್ಟೈಲಾ ಯಾವ ಸ್ಟೈಲ್ ಆದ್ರೂ ಆಗುತ್ತೆ ಬೆಳ್ಳುಳ್ಳಿ ಕಬಾಬ್ ಆ ತರನಾ ಹಾಗೇನಿಲ್ಲ ನಂದು ಓನ್ ನಿಮ್ದು ಓನ್ ಇದು ಪೆಪ್ಪರ್ ಕಬಾಬಾ ಇದು ಒಳ್ಳೆ ಸೂಪರ್ ಆಗಿದೆ ಸ್ವೀಟ್ ಪೊಟೆಟೊ ಊರಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಕೆರೆಂಗ್ ಸೀಗೆನಸು ಬರ್ಪ ರೈಸ್ ಅದು ಬರ್ಪ ಬ್ಲೂಟೂತ್ ಏನೇನೇನೆ ಈರ್ಪ ನೋಡು ಅಡಿಲ್ಲಣ್ಣ ಕಟ್ ಮಾಡಿ ಅದು ಎಂತ ಕಟ್ಟಿಲ್ಲ ಇವತ್ತು ಲೈವ್ ಡೈರೆಕ್ಟ್ ಇವರು ಒಂದು ಗಾರ್ಬೇಜ್ ಅಲ್ಲಿ ಬಿಸಾಡಿದ್ರು ಇವ್ರು ಹೇಳಿದ್ರು ಬೀಳುದಿಲ್ಲ ಅಂತ ಹೇಳಿ ಅದಕ್ಕೆ ಅವರು ಹಾಕಿದ್ರು ಕರೆಕ್ಟ್ ಬಿತ್ತು ಅದಕ್ಕೆ ನಾನು ಹೇಳಿದೆ ಅವರು ತೆಲುಗು ಟೀಮ್ ನ ಕೀಪರ್ ಅಂತ ಹೇಳಿ ಇವರು ಕೀಪರ್ ಅಲ್ಲ ಕ್ಯಾಪ್ಟನ್ ಪ್ಲಸ್ ಕ್ಯಾಪ್ಟನ್ ಫಸ್ಟ್ ಕೀಪರ್ ಮತ್ತೆ ಕೆಲವರು ಇದ್ದಾರೆ ರನ್ ಮಾಡುವಾಗ ಬ್ಲೂಟೂತ್ ಅನ್ನು ಕಿವಿ ತಕೊಂಡು ಫಿಶ್ ಫ್ರೈ ತುಲೆ ಒಂದು ಮಚ್ಚಿಲಿದ ರೆಸಿಪಿಯಾ ಮೀನು ಜೀದು ತುಲೆ ಬಂಗುಡೆ ಬೇಯ್ದಿಪ್ಪದ ಏನ ಒಂದು ರೆಸಿಪಿ ಏನೇ ಒಂದೇಟು ತಿಕ್ಕನೆ ಬರುವಾಡ್ನ ಎಂತ ಷಟ್ಪಟ್ ರುಡುಮು ಎಲ್ಲ ಕಾಂಟೆ ಷಟ್ಪಟ್ ಬುಡುಮು ಬಾರ್ಲಾಯ್ಕೊಂಡು ತೂನಗ ಅಂಚೆನೆ ಒಂದಿತ್ತ ಟೇಸ್ಟ್ ಎಂಚೊಂಡು ತೂಕ ಅವು ದಾದೆ ಗೊತ್ತುಂಡೆ ಫೋಟೋ ಪೂರ ಅದು ಮೀನು ನೋಡಿ ಎಂಚಾತಂಡು ಮೀನು ಎಂಚಾತಂಡು ಫಿಶ್ ಹೇಗೆ ಆಗಿದೆ ಸೂಪರ್ ಆಗಿದೆ ಸೂಪರ್ ಅಂದ್ರೆ ಎಷ್ಟು ಅದ್ರಲ್ಲಿ ಎಷ್ಟು ಅದ್ರಲ್ಲಿ 9.5 ಹೇಗಿದೆ ಮೀನು ಟೇಸ್ಟ್ ಮಾಡಿಲ್ಲ ಒಳ್ಳೆ ಕಾಣ್ತಿದೆ ಮಸಾಲೆ ಕಂಡ್ರೆ ಸಾಕಾಗಲ್ಲ ಟೇಸ್ಟ್ ಇರ್ಬೇಕಲ್ಲ ಲಕಿಯೆಸ್ಟ್ ಪರ್ಸನ್ ಅಂದ ಗೊತ್ತಿಲ್ಲ ಇವರಲ್ಲಿ ಮೊಟ್ಟೆ ಹೌದಾ ಮಟನ್ ಅದು ಫಿಶ್ ಮೊಟ್ಟೆ ಎಲ್ಲ ಇವರಿಗೆ ಸಿಕ್ಕಿದೆ ಅಂದ್ರೆ ಅವರಿಗೆ ಎಗ್ಗಿದ್ದು ಇದು ಅಂದ್ರೆ ಎಗ್ಗಿದಲ್ಲ ಮಾರೆ ಎಂತ ಮೀನಿದ್ದು ಮೊಟ್ಟೆ ಮೀನಿದ್ದು ಮೊಟ್ಟೆ ಅಂದ್ರೆ ಇಷ್ಟ ಅಲ್ಲ ಅದಕ್ಕೆಲ್ಲ ನಿಮಗೆ ಬಿದ್ದಿದೆ ಟೇಸ್ಟ್ ನೋಡಿ ಹೇಗೆ ಉಂಟಲ್ಲ ಹೇಗೆ ಉಂಟು ಟೇಸ್ಟ್ ಸೂಪರ್ ಆಗಿದೆ ನೋಡಿ ಸೂಪರ್ ಆಗಿದೆ ಅಕ್ಕ ನೀವು ಪಾಸ್ ಆದ್ರಿ ಫಸ್ಟ್ ಟ್ರೈಲಿ ಪಾಸ್ ಅನಿಲ ನನಗೆ ಹೇಗಾಯ್ತು ಒಳ್ಳೇದಾಯ್ತಾ ಅನಿಲಣ್ಣೆ ಎಡ್ಡೆ ಆಯ್ಜಿನಲ್ಲಿ ಎಡ್ಡೆ ಅವು ಅಂದ್ ಕರೆಕ್ಟ್ ಕಾಲೇರಿ ಕಾಲೇ ಏನೇನು ಅನ್ಪಣೈಕ ಯಾಕಂತ ಎಲ್ಲರಿಗೂ ಕಿಚ ನಾರಿಗೆ ಇಲ್ಲಿ ಪುಂಡಿ ಇದನ್ನು ತುಳುವಿನಲ್ಲಿ ಪುಂಡಿ ಅಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಮುಷ್ಟಿ ಇದು ಕೋಳಿ ಉರುವಾಲು ನೋಡಿ ಇದು ಪುಂಡಿ ರಾಜೇಶ್ ಅಣ್ಣಗೆ ಉರುವಾಲು ಕುಡಿದು ಬೇತದ ಈ ಸರಿ ಪುಂಡಿ ಇದು
ಇದನ್ನು ಮಾಣಿಕ್ಯ ಪುಂಡಿ ಅಂತಾರೆ ನೋಡಿ, ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ಇದನ್ನ ಮಾಡಿರುವಂತದ್ದು. ನಮ್ಮ ನೆನಪು ಇದು ನೋಡ್ಬೋದು. ರಾಜೇಶ್ ಅಣ್ಣನೇ ಮಾಡಿದ್ದು ಈ ಪುಂಡಿ. ಇದು ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲ, ಆದ್ರೆ ಟೇಸ್ಟ್ ಮಾಡಿದ್ದು ಹರೀಶ್ ಅಣ್ಣನ ಬ್ಯಾಗ್ ಬತ್ತೊಂದು ತುಲೆ ಕೋರಿ ಬಕ್ಕ ಪುಂಡಿ ಇನಿ ತುಲೆ ಎಂಚುಂಡು ಪುರಿ ಪುಂಡಿ ಕೋರಿದ ಕಾಜಿಪು ಹೇಗಾಗಿದೆ ನಿಮಗೆ? ಪುಂಡಿ ಅಂದ್ರೆ ತುಂಬಾ ಇಷ್ಟ ಅಲ್ಲ? ಹೇಗಾಗಿದೆ? ಚೆನ್ನಾಗಿದಾ? ಸೂಪರ್. ನೋಡಿ ಇವ್ರು ಮಾಡಿದ್ದು ಕೋಳಿ ಪದಾರ್ಥ ಸಖತ್ ಮಾಡವರೆ. ಪುಂಡಿ ಮತ್ತು ಕೋಳಿ ಇವ್ರು ಮಾಡಿದ್ದು. ಇವರು ಹೆಲ್ಪರ್ ಸುಸೇಫ್, ಇವರು ಅವರು ಸೇಫ್, ಇವರು ಸುಸೇಫ್. ಎಲ್ಲರೂ ಸೇಫೆ. ಊರ್ದ ಅಡಿಗೆ ಒಂದು ಸೂಪರ್. ಊರ್ದ ಅಡಿಗೆ ರಾಶನ್ ಈತ ಅಡಿಗೆ ಉಂಡು ಬಂದಂಗೆ ಇನ್ನೇ ಬರ್ತೇನೆ ಮೇರೆ ನಮ್ಮ ಯೂಟ್ಯೂಬರ್ ಮಂದಿನೊಂದು ಪುಂಡಿ ಕೋರಿದ ರಸ ಪುಂಡಿ ನಮ್ಮ ಪುಂಡಿ ಬೈಪವನ ಹುಷಾರ್ ನಮ್ಮ ಮುರನೆ ಹರೀಶನ್ನೇ ಮಾಡ್ತಿದ್ದೇನೆ ಅದೇ ಅದೇ ರಾಜೇಶ್ವರ ಪುಂಡಿ ಬೈಪು ನೆಟ್ಟು ಹುಷಾರ್ ಒಂದು ಸ್ವೀಟ್ നമുക്ക് കടപ്പാട് വൈദ്യുണ്ട് ಐಸ್ಕ್ರೀಮ್ ಪಾಡ್ದು ಭಾರಿ ಎಡ್ಡೆ ಒಂಜಿ ಸ್ವೀಟ್ ಡಿಶ್ ಐಸ್ ಕ್ರೀಮ್ ಪೂರ ಪಾಡ್ದು ತುನಗ ಲಾಯ್ಕ್ ತೋಜುಂಡು ಟೇಸ್ಟ್ ಲ ಲಾಯ್ಕ್ ಇಪ್ಪುಂಡು